ಕಡಬ ತಾಲೂಕಿನ ಕೊಯ್ಲಾ ಫಾರ್ಮ್ ಪ್ರವೇಶದ್ವಾರದ ಎದುರು ನಿಷೇಧಿತ ಜಾನುವಾರು ಸಂವರ್ಧನಾ ಕೇಂದ್ರದ ಪರಿಸರಕ್ಕೆ ಹೋಗಲು ಪ್ರವಾಸಿ ತಂಡವೊಂದು ಕಾವಲು ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ ಘಟನೆ ನಡೆದಿದೆ. ಕೊಯ್ಲಾ ಹುಲ್ಲುಗಾವಲು ಪ್ರದೇಶದಲ್ಲಿ ಪರಿಸರ ವೀಕ್ಷಣೆಗೆ ಬಂದ ತಂಡ ಕರ್ತವ್ಯದಲ್ಲಿದ್ದ ಸೆಕ್ಯೂರಿಟಿ ಸಿಬ್ಬಂದಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದನ್ನು ಸಾರ್ವಜನಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ಸಂದರ್ಭ ಅದೇ ಪರಿಸರದ ಗ್ರಾಮಸ್ಥರು ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದ್ದಾರೆ. ಪರಿಸರ ವೀಕ್ಷಣೆ ಹೆಸರಲ್ಲಿ ಹುಲ್ಲುಗಾವಲು ಪ್ರದೇಶಕ್ಕೆ ಬರುವ ಜನರು ಮೋಜು ಮಸ್ತಿ ಮಾಡಿ ಮದ್ಯ ಬಾಟಲಿ, ಪ್ಲಾಸ್ಟಿಕ್ ತ್ಯಾಜ್ಯ ಎಸೆದು ಪರಿಸರ ಹಾಳು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ಪ್ರದೇಶವನ್ನು ಸಾರ್ವಜನಿಕ ಪ್ರವೇಶ ನಿರ್ಬಂಧಿಸಿ ಆದೇಶ ಹೊರಡಿಸಿದ್ರು. ಅಲ್ಲಿನ ಗ್ರಾಮಸ್ಥರಿಗೆ ಮತ್ತು ಅಧಿಕಾರಿಗಳಿಗೆ ನಿತ್ಯ ಕಿರಿಕಿರಿಯಾಗಿದ್ದು, ಸಂಬಂಧಿಸಿದ ಪೊಲೀಸ್ ಇಲಾಖೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕಿದೆ. ಅಯ್ಯೋ ಬಿಡಕ್ಕ ಹೋಗಿ ಬಿಡ ಪಾಪ ಮಾತಾಡಲ್ಲ ಬಿಡಿ ಬಿಡಿ ಇವಾಗ ಏನ್ ಆಯ್ತಲ್ಲ ಬಿಡ